ಸೊಲ್ಮೇಲು ನಮ್ಮ ಕುಡ್ಲ ತುಳುವಾರ್ತಿಲು ರಿವರ್ ಫ್ರಂಟ್ ಯೋಜನೆದ ತಡೆಪುಗೋಡೆ ಬಿಚ್ಚಿನ ಬಗ್ಗೆ ಇಡೀ ತನಿಖೆಗೆ ಸೂಚನೆ ಕೊರನ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿದ ಮಂತ್ರಿ ದಿನೇಶ್ ಗುಂಡೂರಾವ್ ಒಂಜಿ ವಾರದ ಉಲೈ ವರದಿ ಕೊರಿಯರ ಜಿಲ್ಲಾಧಿಕಾರಿಗೆ ಸೂಚನೆ ಕೊಡ್ತಾರೆ. ಕುಡ್ಲದ ಜಿಲ್ಲಾ ಪಂಚಾಯತಿಲು ಶುಕ್ರವಾರ ಆರನ ಗುರ್ಕಾರ್ಬೇಟ್ ನಡತ್ನ ಕೆಡಿಪಿ ಸಭೆಟ್ ರಿವರ್ ಫ್ರಂಟ್ ಯೋಜನೆ ಭಾರಿ ಚರ್ಚೆ ಆದಿತ್ತದೆ. ಕುಡ್ಲದ ಸ್ಮಾರ್ಟ್ ಸಿಟಿ ರಿವರ್ ಫ್ರಂಟ್ ಯೋಜನೆ ಲೋಪದ ಬಗ್ಗೆ ಶುಕ್ರವಾರ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿದ ಮಂತ್ರಿ ದಿನೇಶ್ ಗುಂಡೂರಾವ್ ಗುರ್ಕಾರ್ಮೇಡ್ ಕುಡ್ಲದ ಜಿಲ್ಲಾ ಪಂಚಾಯತ್ ಸಭಾಂಗಣ ನಡತ್ನ ಕೆಡಿಪಿ ಸಭೆಟ್ ಭಾರಿ ಚರ್ಚೆ ಮಾಡ್ತೀರು. ರಿವರ್ ಫ್ರಂಟ್ ಯೋಜನೆದ ತಡೆಪುಗೋಡೆ ಬಿಚ್ಚಿನ ಬಗ್ಗೆ ವಿಧಾನ ಪರಿಷತ್ ಸದಸ್ಯರು ಐವಂಡಿ ಸೋಜಾ ವಿಷಯ ದುಂಬುದಿದ್ದು ತಡೆಪುಗೋಡೆ ಕಟ್ಟನ ತಂತ್ರಜ್ಞಾನದ ಬಗ್ಗೆ ಅಸಮಾಧಾನ ತೋಜಾಯರು. ಕಾಮಗಾರಿದ ಗುಣಮಟ್ಟದ ಬಗ್ಗೆ ಮಂತ್ರಿ ದಿನೇಶ್ ಗುಂಡೂರಾವ್ ಸಂಶಯ ತೋಜಾಯರು. ಚರ್ಚೆಡ್ ಪಾಲ್ದೆತುನ್ನ ಶಾಸಕರು ವೇದವ್ಯಾಸ್ ಕಾಮತ್ ಪಾತಿರ್ದು ಯೋಜನೆ ಸಾಗುನ ಸಾದಿಡು ಬಂದರ್ ಇಲಾಖೆದಕ್ಲು ಜಾಗೆ ಲೀಸ್ ಕೊರ್ನವು ಸಮಸ್ಯೆ ಸೃಷ್ಟಿ ಮಾಡ್ತದೆ. ಯೋಜನೆಗಾದ ಜಾಗೆ ಬುಡ್ದು ಕೊರ್ಪುನಂಚ ನೋಟಿಸ್ ಕೊರುಂಡಲ ಅಕ್ಲು ಕ್ರಮ ಅದೆ ತೊನುಜೀರಿಂದು ಪಂಡಿರು. ಈ ಬಗ್ಗೆ ಬಂದರ್ ಅಧಿಕಾರಿಗೆ ಮಂತ್ರಿ ದಿನೇಶ್ ಗುಂಡೂರಾವ್ ಪ್ರಶ್ನೆ ಪಾಡ್ದು ಬಂದರ್ ಇಲಾಖೆಯ ಅಧಿಕಾರಿನ ಕಾರ್ಯಾಲಯಕ್ಕೆ ಎದುರಾದ ಅಸಮಾಧಾನ ತೋಜಾಯರು. ಆಯ್ನಾದ ಬೇಗ ಕೋರ್ಟ್ ಕೇಸ್ ದೆಪ್ಪಾಯರ ಕ್ರಮ ಅದೆ ತೊನ್ನಂಚ ಆರ ಸೂಚನೆ ಕೊಡ್ತೀರು. ರಿವರ್ ಫ್ರಂಟ್ ಯೋಜನೆ ತಡೆಪುಗೋಡೆ ಬಿಚ್ಚಿನ ಬಗ್ಗೆ ಇಡೀ ತನಿಖೆಗೆ ಮಂತ್ರಿಯರು ಸೂಚನೆ ಕೊಡ್ತಾರೆ. ಒಂಜಿ ವಾರದ ಉಲೈ ವರದಿ ಕೊರಿಯರ ಜಿಲ್ಲಾಧಿಕಾರಿಗೆ ಸೂಚನೆ ಕೊರಿಯರು. ಪಾವೂರು ಉಳಿಯ ಕುದುರುಡು ನಡತಂದುಪುನ ಅಕ್ರಮ ಪೊಯ್ಯದಂದೆ ಬಗೆಟ್ಲ ಸಭೆಟ್ ಚರ್ಚೆ ನಡತಂಡು. ವಿಧಾನ ಪರಿಷತ್ ಸದಸ್ಯರು ಐವಂಡಿ ಸೋಜಾ ಬೊಕ ವಿಧಾನಸಭಾ ಸದಸ್ಯರು ವೇದವ್ಯಾಸ್ ಕಾಮತ್ ಚರ್ಚೆ ಪಾಲ್ದು ತೊಂಡಿರು. ಕುದುರುದ ಪೊಯ್ಯದಂದೆ ತುರ್ತು ಉಂತೋಡು ಅವು ನಡಪಿರ ಬಲ್ಲಿಂದು ಮಂತ್ರಿಯರು ಪೊಲೀಸ್ ಕಮಿಷನರ್ ಅಗರ್ವಾಲರಿಗೆ ಪಂಡಿರು. ಕೆತ್ತಿಕಲ್ ಗುಡ್ಡೆ ಜರಿನ ಬಗ್ಗೆ ಕೆಡಿಪಿ ಸಭೆಟ್ ಚರ್ಚೆ ನಡತಂಡು. ಶಾಸಕರು ಅಶೋಕ್ ಕುಮಾರ್ ರೈ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್, ಕುಡ್ಲ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್, ಎಸ್ಪಿ ಯತೀಶನ್ ಬೊಕ ಅಧಿಕಾರಿಗಳು ಸಭೆಟ್ ಪಾಲ್ಗೊಂಡಿರು. ಒಂದು ನೋಟಿಸ್ ಇಶ್ಯೂ ಮಾಡಿ, ಅಟ್ಲೀಸ್ಟ್ ಯು ಶುಡ್ ಗಿವ್ ರೈಟಿಂಗ್. ಐ ಕೆನಾಟ್ ನಿಮ್ಮಿಂದ ನಮ್ಗೆ ಬೇಡ, ಮತ್ತೆ ಪತ್ರ ಬರೀಬೇಕು. ಅವರು ಈ ಥರ ನಾನು ಹೋಗಬೇಕಾಗಿದೆ, ನಾವು ಇರಕ್ಕಾಗಲ್ಲ ಅಂತ ಮತ್ತೆ ಇಂಟಿಮೇಷನ್ ಮಾಡಬೇಕು. ಸ್ಮಾರ್ಟ್ ಸಿಟಿ ಮೊನ್ನೆ ವಾಟ್ಮೆಂಟ್ಗೆ ಏನು ಗೋಡೆ ಕಟ್ಟಿದೆ, ನಾವು ನೋಡಿ ಬಂದು 3 ತಿಂಗಳಾಗಿಲ್ಲ, ನಮ್ಮ ಸಚಿವರು ಬಂದಿಲ್ಲ, ಅದು ಇವತ್ತು ಬಿದ್ದವರು ರೆಸ್ಪಾನ್ಸಿಬಲ್ ಬಗ್ಗೆ ಯಾವ ರೀತಿಯ ಕಾಮಗಾರಿ ಇದಕ್ಕೆ ಸರ್. ಆಕ್ಚುಲಿ ನಾವು 740 ಮಾಡಿದ್ದೀವಿ ಸರ್. ಈ ಒಂದು ಸ್ಪಾಟಲ್ ಇಲ್ಲಿ ಲೀಡ್ ಆಗಿದೆ ಸರ್. ಅಲ್ಲಿ ಅದರ್ ದೆನ್ ದ ಕ್ವಾಲಿಟಿ ಆಫ್ ದ ಸ್ಟ್ರಕ್ಚರ್ ಇಟ್ ಸೆಲ್ಫ್, ಅಲ್ಲಿ ಇದ್ದ ಕಂಡೀಷನ್ಸ್ ಅಂದರೆ ಅಲ್ಲಿ ಹಳ್ಳ ಆಗಿದ್ದು, ಅಲ್ಲಿ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಇಲ್ಲದೇ ಇರೋದು, ಅಂಡ್ ಸ್ವಲ್ಪ ಮಳೆ ಬಂದಾಗ ಎಲ್ಲ ಒಟ್ಟಿಗೆ ಸೇರಿಸರೆ ಓವರ್ ಬಿಲ್ಡ್ ಆಫ್ ಆಗ್ತಿದೆ ಸರ್. ಅಲ್ಲಿ ಸರ್ಕಾರದ ನಿಯಮಗಳು ಏನಿದೆ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಿ ಕೆಲಸ ಮಾಡಿ. ಆದರೆ 10, 20, 50 ವರ್ಷದಿಂದ ಕೋರ್ಟ್ ಇಲಾಖೆಯಲ್ಲಿ ರೆಂಟಿಗೆ ಲೀಸ್ ಬೇಸಿಸ್ನಲ್ಲಿ ಪಡ್ಕೊಂಡವರು ನಮಗೆ ಕೋರ್ಟ್ ಇಲಾಖೆಯಿಂದ ಅವರಿಗೆ ವೆಕೇಟ್ ಮಾಡಿ ಸ್ಮಾರ್ಟ್ ಸಿಟಿ ಕಾಮಗಾರಿಗಳಿಗೆ ಕೊಡಬೇಕಂತ 20 ನೋಟಿಸ್ ಕೊಟ್ಟಾಗಲೂ ಕೂಡ ಹೇಳದೆ ಅವರು ಸರ್ಕಾರದ ತೊಂದರೆಗೆ ವ್ಯವಸ್ಥೆಗೆ ತೊಂದರೆ ಕೊಡುವಂತ ವ್ಯವಸ್ಥೆ ಇದೆ. ಇದನ್ನು ಫಸ್ಟ್ ಈ ಪಾಯಿಂಟ್ ಅನ್ನು ನೋಡ್ಕೋಬೇಕು. ಯಾಕಂದ್ರೆ ಅವರು ಬಹಳ ಕಡಿಮೆ ಬಡ್ಡಿಯಲ್ಲಿ ಕೋರ್ಟ್ ಇಲಾಖೆ ಜಾಗವನ್ನ 50 ವರ್ಷದಿಂದ ಸ್ವಾಧೀನ ಮಾಡ್ಕೊಂಡಿದ್ದಾರೆ. ಏನ್ ಮಾಡ್ಕೊಂಡು ಅಲ್ಲ ನಾನು ಹೇಳೋದು, ಇದಕ್ಕೆ ಈಗ ಕೋರ್ಟಿನಿಂದ ಸ್ಟೇ ವೇಕೇಟ್ ಮಾಡ್ಕೊಳ್ಬೇಕಾದ್ರೆ ಒಂದು ಯಾಕೆ ಬಿದ್ದಿದೆ ಅಂತ ಹೇಳೋದು 50 ದಿವಸದವರು ಹೇಳಿದಾಗೆ ಅದಕ್ಕೆ ಯಾವ ರೀತಿಯಲ್ಲಿ ನೀವು ಹೇಗೆ ಮುಂದುವರಿಸ್ಕೊಳ್ತೀರಿ, ಅದನ್ನ ಬಿದ್ದದ್ದು ತಪ್ಪೇ. ಆದರೆ ಎನ್ಡಿಟಿ ವಿಷಯದಲ್ಲಿ ಅದನ್ನು ಕ್ಲಿಯರ್ ಮಾಡಿಕೊಂಡು ನಂತರದ ಕಾಮಗಾರಿಗಳು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಕ್ರಮವಾಗಿದೆ ಅಂತ ಆದ್ಯತೆ ಕೊಡಬೇಕು. ಸರ್, ಇವರಿಗೆ ಏನು ಗೊತ್ತಿಲ್ಲ ಸರ್, ಹೊಸದಾಗಿ ಬಂದಿದ್ದಾರೆ. ಗೊತ್ತಿಲ್ಲದೆ ಯಾಕೆ ಬರ್ತಾರೆ ಮೀಟಿಂಗ್ಗೆ? ಏನಾದ್ರು ಉತ್ತರ ಕೊಡ್ಬೇಡ್ರಿ, ನೀವು ಕರೆಕ್ಟ್ ಆಗಿ ಉತ್ತರ ಕೊಡಿ. 5 ಮಂದಿ ಕೋರ್ಟ್ಗೆ ಹೋಗಿದ್ದಾರೆ. ಅದರಲ್ಲಿ 5 ಮಂದಿ ಕೋರ್ಟ್ಗೆ ಯಾವ ಆಧಾರದಲ್ಲಿ ಹೋಗ್ತಾರೆ? ಹೌದು ಸರ್. ಈಗೇನಿಲ್ಲ ಸರ್, ಏನಿಲ್ಲ. ನೀವು ಕರೆಕ್ಟ್ ಆಗಿ ನೀವು ಹ್ಯಾಂಡಲ್ ಮಾಡಿದ್ರೆ ಅವ್ರ 5 ಜನರು ಕೂಡ ಇದು ಅವಕಾಶ ಸಿಗ್ತಾ ಇರಲಿಲ್ಲ. ಈಗ ಸರ್ ಅವ್ರ ಲೀಸ್ ಪೀರಿಯಡ್ ಏನಿಲ್ಲ ಸರ್, ಮತ್ತೆ ರೆಂಟ್ ಕಟ್ಟಿಲ್ಲ. ಕರೆಕ್ಟು. ಮತ್ತೆ ಈಗ ಕೇಸಲ್ಲಿದೆ ಸರ್. ಈಗ 10 ತಾರೀಕಿಗೆ ಏನಿದೆ ಸರ್, ಸಿವಿಲ್ ಕೋರ್ಟಲ್ಲಿ ಅವರಿಗೆ ಸ್ಟೇ ಸಿಗಿರುವಂಥದ್ದು. ಆ ಸ್ಟೇನ ವೆಕೇಟ್ ಮಾಡಲಿಕ್ಕೆ ಇವರಿಗೆ ಎವಿಕ್ಷನ್ ನೋಟಿಸ್ ಎಲ್ಲ ಮಾಡಿ ಪ್ರಾಸೆಸ್ ಮಾಡಿ ಮಾಡಬೇಕು ಸರ್. ಅದರಲ್ಲಿ ವಾಟ್ ಇಸ್ ದ ಸ್ಟೇಟಸ್ ಆಫ್ ದ ಎವಿಕ್ಷನ್ ನೋಟಿಸ್, ಅದನ್ನು ಸ್ಪೆಸಿಫಿಕ್ ಆಗಿ ನಾನು ಫಸ್ಟ್ ಕ್ವಶನ್ ಬಂದೆ. ಎವಿಕ್ಷನ್ ಏನು ಸ್ಟೇಟಸ್ ಅದನ್ನು ಈಗ ಸರ್ ಅದರಲ್ಲಿ 3 ಮಂದಿ ಎವಿಕ್ಷನ್ ನೋಟಿಸ್ಗೆ ಸ್ಟೇ ತಂದಿದ್ದಾರೆ. ಆ ಎವಿಕ್ಷನ್ ನೋಟಿಸ್ ಅದರ ಫಾರ್ಮೆಟ್ ಇದಾಗಿದೆ ಅಂತ ಒಂದು ಈ ಬೋರ್ಡ್ ಡಿಪಾರ್ಟ್ಮೆಂಟ್ ಇವರು ಒಬ್ಬರೇ ಬರೋದು ಇವತ್ತು ಇಡೀ ಪ್ರಾಬ್ಲಮ್ ಇಸ್ ಬೋರ್ಡ್ ಡಿಪಾರ್ಟ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ಬಿಕಾಸ್ ಆಫ್ ದೇರ್ ಇನ್ಎಫಿಷಿಯನ್ಸಿ. ಈ ಸಮಸ್ಯೆ ಅವ್ರು ಬಂದಿದ್ದೀವಿ. ಅವ್ರು ಸರಿಯಾಗಿ ಡಿಫೆಂಡ್ ಮಾಡೋದಿಲ್ಲ, ಸರಿಯಾಗಿ ಡಿಫೆಂಡ್ ಮಾಡೋಲ್ಲ. ಸ್ಟೇಯಿಂಗ್ ವೇಕೇಟ್ ಮಾಡಿಸ್ತೀರ. ಈಗ 10 ತಾರೀಕಿಗೆ ಏನಿದೆ ಸರ್, ನಮ್ಮ ಗವರ್ಮೆಂಟ್ ಲೀಡರ್ ಹತ್ರ ಸರ್ ಒಂದು 29 ಕೋಟಿ ರೂಪಾಯಿ ಒಂದು ಬ್ರಿಡ್ಜಿಂಗ್ ಕಾಮಗಾರಿ 7 ವರ್ಷ ಇವತ್ತಿನ ತನಕ ಶಿಲಾನ್ಯಾಸ ಮಾಡಿ
ಎವಿಕ್ಷನ್ ನೋಟಿಸ್ಗೆ ಅವರು ಸ್ಟೇ ತಗೊಳ್ಳುವಂಥದ್ದು ಮಾಡಿದ್ದಾರೆ. ದೇ ಜಸ್ಟ್ ಹ್ಯಾವ್ ಟು ಫಾಲೋ ಇಟ್ ಅಪ್ ಲೀಗಲಿ. ಎವಿಕ್ಷನ್ ನೋಟಿಸ್ ಹೇಗೆ ಮಾಡಬೇಕು ಅಂತ ನೋಡ್ಕೊಂಡು ಮಾಡ್ಬೇಕು ಸರ್. ಅವ್ರದೇ ಓನರ್ಶಿಪ್. ತಾವು ಹೇಳಿದ ಸರಿ ಇದೆ ಸರ್. 1 ವರ್ಷ ಆಗಿತ್ತು, ನನಗೆ ಏನು ಗೊತ್ತಿಲ್ಲ ಅಂತ ಹೇಳಬೇಕಾದವರು ಇಂಥ ಅಧಿಕಾರನ ಇಟ್ಕೊಂಡು ಕೇಸನ್ನು ವೆಕೇಟ್ ಮಾಡಿಸೋದು ಹೌದಾ? ಹಾಗಾಗಿ ನಾನು ವಿನಂತಿ ಮಾಡ್ತೇನೆ ಸಚಿವರ ಹತ್ರ, ತಾವು ಒಂದು ಟೈಮ್ ಫ್ರೇಮ್ ಹಾಕಿ ಇದನ್ನು ವ್ಯವಸ್ಥೆ ಮಾಡಿ ಫಾಲೋ ಅಪ್ ಮಾಡಿಸಿ, ಆ ಲೀಗಲ್ ಯಾರು ಲಾಯರ್ ಇರ್ತಾರೆ ಯಾರು ಇರ್ತಾರೆ ನೋಡ್ಕೊಂಡು ಕರೆಕ್ಟ್ ಆಗಿ ಪ್ರೆಸೆಂಟೇಷನ್ ಆಗಬೇಕು. ಅದನ್ನ ಸ್ಟೇ ವೆಕೇಟ್ ಮಾಡೋ ಥರ ಮಾಡಿಸ್ಕೋಬೇಕು. ದ್ವೀಪದಲ್ಲಿರುವಂತವರು ಒಂದು ನೀವು ಕೇವಲ ಆ ಬಜಾರ್ ಮತ್ತು ಈ ಕಣ್ಣೂರು ಭಾಗದ ನೈಟ್ಗಳಲ್ಲಿ ಸರ್, ನಾನು ಹೋದ್ರೆ ನನ್ನ ಎದುರುಗಡೆ ಟಿಪ್ಪರ್ ಬರುತ್ತೆ, ನನ್ನ ತಲೆ ಬಿಡಲ್ಲ, ನೀ ಇಂದು ಅಂತ ಹೇಳೋ ರೀತಿಯಲ್ಲಿ ಇದನ್ನ ಒಂದು ಖಡಾಖಂಡಿತವಾಗಿ ಇಲ್ಲಿಗಲ್ ಮೈನಿಂಗ್ ಅನ್ನು ನಿಲ್ಲಿಸಬೇಕು. ನಿಮ್ಮ ಇವತ್ತಿನ ನೇತೃತ್ವ ಸಭೆಯಲ್ಲಿ ಕಂಪ್ಲೀಟ್ ಇರುವಲ್ಲ ನಾನ್ ಸಿಆರ್ಸೆಲ್ ಸ್ಯಾಂಡ್ ಅನ್ನು ಬಳಸಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಸರ್. ರಾಷ್ಟ್ರೀಯ ರಾಜಮಾರ್ಗ ಅಜಿಪತಾಜಿತ ತಲಪಾಡಿ ಟೋಲ್ ಪ್ಲಾಜಾದ ಸುತ್ತುಡು ಕಟ್ನದ್ನ ಅಂಗಡಿಲಿನ ದೆಪ್ಪಾಯರ ಶುಕ್ರವಾರ ನವಯುಗ ಒಡಿಪು ಟೋಲ್ ವೇ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆದ ಕೆಲಸದಾಗಲೇ ಜೆಸಿಬಿ ಬೊಕ್ಕ ಕ್ರೇನ್ ಕನಸದಿತ್ತದೆ. ಊರದಾಗಲೇ ಬೊಕ್ಕ ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿದು ಕಾರ್ಯಾಚರಣೆ ಉಂತೈನ ಸಂಗತಿ ನಡೆದಿದೆ. ತಲಪಾಡಿ ರಾಜಮಾರ್ಗದ ಟೋಲ್ ಗೇಟ್ ಸುತ್ತಮುತ್ತಲು ಉಪನ ಅಂಗಡಿಲಿನ ದೆಪ್ಪಾಯರಗಾದು ಶುಕ್ರವಾರ ನವಯುಗ ಉಡುಪಿ ಟೋಲ್ ವೇ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಕೆಲಸದಕ್ಕಿನ ಒಟ್ಟಿಗೂ ಜೆಸಿಬಿ ಬೊಕ್ಕ ಕ್ರೇನ್ದ ಒಟ್ಟಿಗೂ ಜಾಗೆಗೆ ಬತ್ತದಿತ್ತೇರು. ಕಾರ್ಯಾಚರಣೆ ಶುರು ಮಲ್ಪೆರಗಾನಗ ಊರ್ದಕ್ಲೆ ಬೊಕ್ಕ ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿದು ಸಂಸ್ಥೆದ ಅಧಿಕಾರಿನ ಜಾಗೆಗೆ ಬಿಡಾದು ಅಂಗಡಿಲಿನ ದೆಪ್ಪವನ ಕಾರ್ಯಾಚರಣೆ ಉಂತಾದಿರು. ಜುಲೈ 20 ಉಲೈ ಅಂಗಡಿ ಸಾಮಾನುಲಿನ ಕೊನೋದು ಖಾಲಿ ಮಲ್ತಿನ ನೆಲ ಸಮ ಮಲ್ಪನ ಜಾಗೃತೆ ಪಂಡದು ಕಾರ್ಯಾಚರಣೆ ಉಂತಾದದು. ಕುಂದಾಪುರದ ತಲಪಾಡಿ ಮುಟ್ಟದ ರಾಜಮಾರ್ಗ ಉಡುಪುನ ಸಾದಿಬರಿ ಅಂಗಡಿಲಿನ ದೆಪ್ಪಾಯರೆ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತುಂಡು. 2024 ಮಾರ್ಚ್ ತಿಂಗೊಡ್ಡು ಆದೇಶ ಬೈದಂಡು. ಐತಂಚ ಬೇರೆದಕ್ಲೆ ದೆಪ್ಪಾವಳೊಂದು ಮೈಕೊಡು ಲೆತ್ತು ಪಂಡದಿತ್ತಂಡು. ಆಂಡಲ ಬುಡ್ದು ಕೊರಂದ ನಡೆದವರ ಮಾರ್ಚ್ ತಿಂಗೊಡ್ಡು ಅಂಗಡಿ ಯಜಮಾನರಿಗೆ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರ ನೋಟಿಸ್ ಕೊಡ್ದಿತ್ತಂಡು. ನೋಟಿಸ್ ಕೊರ್ದು 3 ತಿಂಗಳು ಕರೆಂಡಲ ಕೆಲವೇರ ಅಂಗಡಿಲಿನ ಉಲಬಾಡಿಗೆ ಕೊರ್ದು ಮೋಸ ಮಲ್ತಂಡ ನನ್ನ ಕೆಲವೇರ ಅಂಗಡಿಲೆಡೆ ಇತ್ತೇರು. ಪಿರ ಸುಪ್ರೀಂ ಕೋರ್ಟ್ ಪ್ರಶ್ನೆ ಪಾಡ್ನೆಡ್ದುಂಬು ಕಾರ್ಯಾಚರಣೆ நடத்தது. ಊರ್ದಕ್ಲು ಸೇರ್ದು ಸಂಬಂಧಪಟ್ಟನ ಅಧಿಕಾರಿಗಳನ್ನು ಎತ್ತದು ಕಾಲಾವಕಾಶ ಕೇಂದ್ರದ 22 ವರ್ಷಲಿನ ಪೇರ್ದ ಅಂಗಡಿ ಉಂಡು ಐನು ಬುಡ್ದು ಬಾಕಿದಿನ ದೆಪ್ಪವನಕ್ಕೆ ಅಡ್ಡಿ ಇಜ್ಜಿ ದೆಪ್ಪವನ ಕಾರ್ಯಾಚರಣೆ ಅಧಿಕಾರಿಗಳು ಭೇದಭಾವ ಮಲ್ಪಂದೆ ಗೂಡಂಗಡಿ ಯಜಮಾನರಿಗೆ ಮಾತ್ರ ಅತ್ತು ಮಾತೆರೆಗಳ ಒಂಜೆ ಕಾನೂನು ಮನ್ಪಣಿನ ತೋಜಾದು ಕಾರ್ಯಾಚರಣೆ ನಡಪಾವಡು. ಕೆಲವೇರು ಸರ್ಕಾರಿ ಜಾಗಿಡು ಸರ್ಕಾರದ ಸವಲತ್ತು ಪಡೆಯುವುದು ಬೇರೆ ಮಾಲ್ತೊಂದುಲೇರು. ಅಂಚಿನ ಅಂಗಡಿಲಿನ ಮಿತ್ತಿಲ ಕಾರ್ಯಾಚರಣೆ ನಡಪೊಡಾತನೆಂದು ಗಡಿನಾಡು ರಕ್ಷಣಾ ವೇದಿಕೆದ ಸಿದ್ದಿಕ್ ತಲಪಾಡಿ ಕಂತೀರು. ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ, ಎಲ್ಲರಿಗೂ ಅನೌನ್ಸ್ ಮಾಡ್ತಾ ಇದ್ದೀವಿ. ಈಗ ಪುನಃ ನೋಟಿಸ್ ಕೊಡ್ತೀವಿ. ಅದಕ್ಕೆ ಈಗ ಪುನಃ ಹೇಳಿದ್ದೀನಿ, 2 ದಿವಸಕ್ಕೊಂದ್ಸಲ ಅವ್ರ ಹತ್ರ ಸೈನ್ ತಗೊಳ್ಳಿ, ನಾವು ಬಂದು ಹೇಳಿದ್ದೀವಿ ಅಂತ. ಈಗ ನಾಳೆ ಪುನಃ 20ನೇ ತಾರೀಕು ಬರುವಾಗ ಸೇಮ್ ಇದು ಆಗಬಾರ್ದಲ್ಲ. ಈಗ ನಾವು ಇದನ್ನು ನಾವು ಕೋರ್ಟಿಗೆ ಇದು ಯಾವಾಗ ಏಪ್ರಿಲಿಂದ ಇಲ್ಲಿವರೆಗೆ ಬಂದಿದೆ. ಈಗ ಕೋರ್ಟಿಂದ ಪುನಃ ಪ್ರೆಷರ್ ಬಂದ ಮೇಲೆ ಈ ಕಾರ್ಯಾಚರಣೆಗೆ ಇಳಿದಿದ್ದೀವಿ. ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಆದ್ದರಿಂದ ಇದಕ್ಕೆ ಯಾರು ಈಗ ಅಂಗಡಿ ಮಾಲೀಕರು ಇದ್ದಾರೆ ಅವರಿಗೆ ಇಷ್ಟು ದಿವಸ ಸಮಯಾವಕಾಶ ಕೊಟ್ಟಿದ್ದೀವಿ. ಇನ್ನು ಅವ್ರ ಸ್ವಂತ ಏನು ಅವ್ರ ಜಾಗದಲ್ಲಿ ಯಾರು ಏನು ಮೈಗೆ ಸರ್ಕಾರಿ ಜಾಗದಲ್ಲಿ ಇದು ಕೆಲವೊಂದು ಜಾಗದಲ್ಲಿ ಹೇಗೆ ಅಂತ ಹೇಳಿದ್ರೆ ಜಾಗದಲ್ಲಿ ಹೋಟೆಲ್ ಇದೆ, ಅವರು ಇನ್ನೊಬ್ಬರಿಗೆ ಬಾಡಿಗೆ ಕೊಡ್ತಾ ಇದ್ದಾರೆ. ಸರ್ಕಾರಿ ಜಾಗ ಸರ್ಕಾರದ್ದು, ಯಾರೋ ಒಬ್ಬರು ಟೆಂಟ್ ಹಾಕಿದ್ದಾರೆ, ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಒಂದು ಜಾಗ ಅಲ್ಲ, ಈ ಸ್ಟ್ರೆಚ್ಚಲ್ಲಿ ಸುಮಾರು ಒಂದು 100-150 ಕೇಸುಗಳಿವೆ. ಎಲ್ಲ ಅವ್ರ ಮನೇಲಿ ಕೂತು ಇವರಿದ್ರು ಬಾಡಿಗೆ ತಗೊಳ್ತಾರೆ. ಇನ್ನು ಕೆಲವರು ಹೊರಗಡೆ ಬಂದಿದ್ದಾರೆ, ಹೋಗೋ ಟೈಮಲ್ಲಿ 2-3 ಲಕ್ಷಕ್ಕೆ ಮಾರಿ ಹೋಗ್ತಾ ಇದ್ದಾರೆ. ಈಗ ಈ ಆರ್ಡರ್ ಆದಮೇಲೆ ಇದನ್ನೆಲ್ಲ ನಾವು ಇದು ಜನರಿಗೆ ಹೇಳಿದ್ರೆ ಜನರು ಈಗ ಪಾಪದವ್ರಿಗೆ ಇದು ಮಾಡ್ತಾರೆ. ನಾವು ಪಾಪದವ್ರಿಗೆ ಏನು ಮಾಡೋದಿಲ್ಲ, ಅದು ಸಮಯಾವಕಾಶ ಕೊಟ್ಟೇ ಮಾಡೋದು. ಅದು ಜನರು ತಿಳ್ಕೊಳ್ಬೇಕು. ಈಗ ನಮ್ಮ ಸ್ವಂತಕ್ಕೋಸ್ಕರ ಅಲ್ಲ. ಅದರಿಂದ ನಮಗೆ ಜನರು ಈಗ ಎಷ್ಟು ಜನ ಇದ್ದಾರೆ ಅವರಿಗೆ ಪುನಃ ಒಂದು ನೋಟಿಸ್ ಕೊಡ್ತೀವಿ. 20ನೇ ತಾರೀಕಿಗೆ ಫೈನಲ್ ಆಗಿ, ಇಲ್ಲಾಂದರೆ ಅಲ್ಲಿ ಯಾವಾಗ ಯಾರು ಖಾಲಿ ಮಾಡಿಲ್ಲ ಅಂದರೆ ನಾವು ನೋಡೋದಿಲ್ಲ, ಡೆಮಾಲಿಷ್ ಮಾಡೋದು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ರಸ್ತೆ ಬದಿಯ ಗೂಡಂಗಡಿಗಳ ತೆರವುಗಳನ್ನು ಇವತ್ತು ಬಲವಂತದಿಂದ ತೆರವುಗೊಳಿಸುವಂಥ ಪ್ರಯತ್ನ ನಡೆಯಿತು. ಆವಾಗ ಏಕಾಏಕಿ ಬಂದ ಕಾರಣ ಗೂಡಂಗಡಿಯಲ್ಲಿ ಸಣ್ಣ ಸಣ್ಣ ವ್ಯಾಪಾರ ಮಾಡೋರಿಗೆ ಏನು ಮಾಡಬೇಕು ಏನು ಗೊತ್ತಾಗಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ನಾವೆಲ್ಲ ಸೇರಿಕೊಂಡು ಅದರ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಸಮಯಾವಕಾಶನ ಕೇಳಿದ್ದೀವಿ. ಮತ್ತು ಇಲ್ಲಿನ ಊರಿನವರ ಒಂದು ಸುಮಾರು 22 ವರ್ಷದಿಂದ ಹಾಲಿನ ಅಂಗಡಿ ಉಂಟು. ಅದನ್ನು ಬಿಟ್ಟು ಮಿಕ್ಕಿದ ಯಾವುದನ್ನು ತೆರವುಗೊಳಿಸೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ತೆರವುಗೊಳಿಸುವುದರಲ್ಲಿ ಯಾವುದೇ ತಾರತಮ್ಯವನ್ನು ತೋರಿಸಬಾರದು. ಯಾಕೆಂತ ಹೇಳಿದರೆ ಈ ರಸ್ತೆ ಬದಿಯಲ್ಲಿ ನಮಗೆ ಗೊತ್ತಿದ್ದ ಹಾಗೆ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಇವಾಗಲೂ ಆ ಬಿಲ್ಡಿಂಗ್ ಹಾಗೇ ಇದೆ, ಬಾಡಿಗೆ ಪಡ್ಕೊಂಡು
ಇಟ್ಕೊಳ್ತಾ ಇದ್ದಾರೆ. ಅದು ಈಗಲೂ ಹಾಗೇ ಇದೆ. ಸಣ್ಣ ಪುಟ್ಟ ಅವರವರ ಹೊಟ್ಟೆಪಾಡಿಗಾಗಿ ಸಣ್ಣ ಸಣ್ಣ ಗೂಡಂಗಡಿ ಇಟ್ಟವರ ಮೇಲೆ ಮಾತ್ರ ದರ್ಪ ತೋರುವುದು ಸರಿಯಲ್ಲ ಅಂತ ನಾವು ಹೇಳ್ತೀವಿ. ಸ್ವಲ್ಪ ದಿವಸ ಸಮಯಾವಕಾಶ ಕೊಟ್ಟಿದ್ದಾರೆ. ಇವರು ತಾತ್ಕಾಲಿಕ ಬೇರೆ ಎಲ್ಲಾದರೂ ಶಿಫ್ಟ್ ಆಗುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಮುಂದಿನ ದಿವಸ ಏನಾಗ್ತದೆ ನೋಡಬೇಕು. ಕರಿನಸಬೆಟ್ಲ ಎಲ್ಲಿಯ ನೀರಾವರಿ ಇಲಾಖೆದ ಮುಖ್ಯ ಇಂಜಿನಿಯರ್ ಹಾಜರಿಜ್ಜಾಂಡು ಈ ಸರ್ತಿಲ ಇಜ್ಜೇರು ಓಡೆಪೋಪೇರಿಂದ ಮಂತ್ರಿ ದಿನೇಶ್ ಗುಂಡೂರಾವ್ ಅಸಮಾಧಾನ ತೋಜೈನ ಸಂಗತಿ ಶುಕ್ರವಾರ ಕುಳ್ಳಾಡು ಜಿಲ್ಲಾ ಪಂಚಾಯತ್ ಸಭೆ ನಡೆದಿದೆ. ಶುಕ್ರವಾರ ಕುಳ್ಳಾಡ್ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭೆಟ್ ಎಲ್ಲಿಯ ನೀರಾವರಿ ಇಲಾಖೆದ ಮುಖ್ಯ ಇಂಜಿನಿಯರ್ ಹಾಜರಿಜ್ಜಾಂದಿನ ಬಗೆಟ್ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಏವ್ರ ತೋಜಾಯನ ಸಂಗತಿ ನಡೆದಿದೆ. ಮಂತ್ರಿಯರು ಗುರ್ಕರ್ಮ ವಹಿಸಿದ ಪಾತಿರ್ದು ಮುಖ್ಯ ಇಂಜಿನಿಯರ್ ಕರಿನಸಬೆಟ್ಲ ಹಾಜರಿಜ್ಜಾಂಡು ಪ್ರತಿಯೊಂದು ಸಭೆಗೆ ಹಾಜರಾವಂದ ಈ ಅಧಿಕಾರಿ ಓಡೆಗೆ ಪೋಪೇರಿಂದ ಅಸಮಾಧಾನ ತೋಜಾಯರು. ಸಭೆತ ಬಗೆಟ್ ಅರೆಗೆ ಗಂಭೀರತೆ ಇಜ್ಜಿ ಅರೆಗೆ ನೋಟಿಸ್ ಜಾರಿ ಮಲ್ಪಲೆಂದು ದಿನೇಶ್ ಗುಂಡೂರಾವ್ ಜಿಲ್ಲಾಧಿಕಾರಿಯರಿಗೆ ಸೂಚನೆ ಕೊರಿಯರು. ಈ ತೊಡತುಗಿ ನಡೆತದನ ಕೆಲಸಲಿನ ಬಗೆಟ್ ಕಾರ್ಯಪಾಲನಾ ವರದಿ ಕೊರನ್ನ ಬಗೆಟ್ ಕಿರಿಯ ಇಂಜಿನಿಯರ್ ಮಿತ್ ಜಿಲ್ಲಾಧಿಕಾರಿ ಮುಲೈ ಮುಹಿಲಾನ್ ಏವ್ರ ತೋಜಾದು ಪಾಲನಾ ವರದಿ ಕೊರಿಯರ ಸೂಚನೆ ಕೊಡ್ತೇರು. ಯಾವ ಇಲ್ಲ ಮತ್ತೆ ಏನು ಪ್ರಯೋಜನ ಅವರಿಗೆ ನೀವು ಸುಮ್ಮನೆ ಉತ್ತರ ಕೊಡೋದು ಹೋಗೋದು ಅವ್ರಿಗೆ ಅಕೌಂಟಬಲ್ ಅಲ್ವಾ ಇದು? ನಮ್ಮ ಜಿಲ್ಲೆ ಅಗತ್ಯ ಇಲ್ಲ ಅವರು ಯಾವ ಮೀಟಿಂಗು ಬರದೇ ಇಲ್ಲ ಅವರು. ಕೆಲವೊಂದು ಅವರಿಗೆ ಕೆರೆ ಒಟ್ಟಿ ಮತ್ತೆ ಇದು 3 ಇದೆ. ಹೌದಪ್ಪ, ಈಗ ಪ್ರತಿ ಮೀಟಿಂಗು ಅವ್ರು ಗೈರಾಜರಾದ್ರೆ ನೋಡಿ ಅವ್ರ ಮೇಲೆ ಒಂದು ಇದು ಮಾಡ್ರಿ. ಕಳೆದ ಬಾರಿ ಬರಲಿ ನಮ್ಮ ಕೆಡಿಪಿ ನೋಟಿಸ್ ಇಶ್ಯೂ ಮಾಡಿ. ನೀವು ರಿಪೀಟೆಡ್ಲಿ ನೀವು ಆಬ್ಸೆಂಟ್ ಆಗ್ತಾ ಇದ್ದೀರಾ, ಒಂದು ನೋಟಿಸ್ ಇಶ್ಯೂ ಮಾಡಿ. ಅಟ್ಲೀಸ್ಟ್ ಯು ಶುಡ್ ಗಿವ್ ಇನ್ ರೈಟಿಂಗ್. ಐ ಕೆನಾಟ್, ನಿಮ್ಮಿಂದ ನಮ್ಗೆ ಬೇಡ, ಒಂದೇ ಪತ್ರ ಬರಿಬೇಕು ಅವರು. ಈ ಥರ ನಾನು ಹೋಗ್ಬೇಕಾಗಿದೆ, ನಾವು ಇರಕ್ಕಾಗಲ್ಲ ಅಂತ ಒಂದೇ ಇಂಟಿಮೇಷನ್ ಮಾಡಬೇಕು. ನೀವು ಬಂದಿದ್ದ ಮೀಟಿಂಗ್ ಈ ರೀತಿಯಾಗಿ ಒಂದು ಇನ್ಫಾರ್ಮೇಶನ್ ಕೊಡುವಂಥದ್ದಲ್ಲ. ಕಡಬ ತಾಲೂಕದ ಕುಟ್ರುಬಾಡಿ ಗ್ರಾಮದ ಕಡಬ ಪರ ಸ್ಟೇಷನ್ ಕೆದುಟು ನೀರು ದಿಂಜಿದು ಕೈತಲ್ದ ದಲಿತ ವರ್ಗದ ಇಲ್ಲಲ್ದ ಮಾರ್ಗಗೂ ಪೊಗ್ಗೊಂದಿತ್ತದು ಒಂದೆಡ್ದು ದಲಿತ ಕುಟುಂಬಗೂ ಇಲ್ಲಡ್ದು ಪಿದೈ ಪೋಯರೆ ಭಾರಿ ಕಷ್ಟ ಬರ್ಪನಂಚಾತಡು. ಕಡಬ ತಾಲೂಕು ಕುಟ್ರುಪಾಡಿ ಗ್ರಾಮದ ಪರ ಸ್ಟೇಷನ್ ಜಾಗಿಡುಪುನ ಪೊಡಿಯ ಪನ್ಪುನರನ ಸಂಸಾರ ಭಾರಿ ಸಮಸ್ಯೆ ತಿಕ್ಕಲ್ದು. ಕಡಬ ಪರ ಸ್ಟೇಷನ್ ಕೆದುಟು ನೀರು ದಿಂಜಿದು ಕೈತಲ್ ಉಪ್ಪುನ ದಲಿತ ವರ್ಗದ ಇಲ್ಲಲ್ದ ಮಾರ್ಗಗೂ ಪೊಗ್ಗೊಂದಿತ್ತದು ದಲಿತ ಕುಟುಂಬ ಪಿದೈ ಪೋಯರೆ ಭಾರಿ ಕಷ್ಟ ಬರ್ಪನಂಚಾತಂಡು. ಸಂಬಂಧಪಟ್ಟ ನಕ್ಲು ತುರ್ತು ಗುಮನ ಕೊರಡೊಂದು ಒತ್ತಾಯ ಮಂತಿದಿರು ಬರ್ಸ ಹೆಚ್ಚಾಂಡ ಇಲ್ಲಡೆ ನೀರು ಪೊಗ್ಗುನ ಅಪಾಯಲ ಉಂಡು. ಈ ಇಲ್ಲಡದು ದಿನನಿಚ್ಚಲ ಎಲ್ಲಿಯ ಜೋಕ್ಲು ಶಾಲೆಗೆ ಪೋಂದಿತ್ತದು ಜೋಕ್ಲಿನ ಅಪ್ಪೆ ಅಪಾಯ ಆಪುನಂಚಿನ ರೈತರು ನೀರ್ದ ನಡುಟೆ ಲೆತ್ತೊಂದು ಪೋಪುನವು ತೋಜಿದು ಬೈದಂಡು. ಒಂತೆ ಹೆಚ್ಚು ಕಮ್ಮಿ ಆಡಲ ಮಲ್ಲ ಅಪಾಯ ಎದುರ್ಸಾವಡ ಹಾಕೊಂಡು ಈ ಕೆದಕು ಮೋರಿ ಕಟ್ಟದು ನೀರನ್ನು ಪಿದೈ ಬಿಡೊಂದಿತ್ತನಲ್ಲ ಸರಾಗವಾದ ನೀರು ಪೋವಂದೆ ಉಪ್ಪು ನಡೆದವರ ಮಲ್ಲ ಮಟ್ಟಡು ನೀರು ಜಮೆ ಆತಂಡು. ಶುಕ್ರವಾರ ಕಡಬ ಸಮುದಾಯ ಕೇಂದ್ರದ ಆರೋಗ್ಯ ಸಹಾಯಕಿ ಬೊಕ್ಕ ಆಶಾ ಕಾರ್ಯಕರ್ತಿದಿ ಈ ಇಲ್ಲಡೆ ಪೋಯಿನ ಪೊರ್ತರು ಈ ವಿಚಾರ ಗೊತ್ತಾತಂಡು. ಅಕ್ಲೆಗೆ ಈ ಇಲ್ಲಡೆ ಪೋಯರೆ ಸಾಧ್ಯ ಆತಜಿಂದು ತಿಳಿದು ಬೈದಂಡು. ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರದ ಜೇಂಕೊಂದುಪ್ಪನ ಕಾಮಗಾರಿದವರ ಭಾರೀ ಬರ್ಸಗೂ ಪುತ್ತೂರು ಪೆರ್ನೆ ಕೈತಲ್ದ ಮೈರ ಕಟ್ಟಿದ ವಾಸು ಪೂಜಾರಿ ಪಂಪನಾರಿನ ತೋಟಗೂ ಬೊಲ್ಲ ತಮಿಳ್ದು ಭಾರಿ ಉಪದ್ರ ಕೊಡ್ತನ ಸಂಗತಿ ನಡೆತದಂಡು. ಭಾರಿ ಬರ್ಸಗೂ ಪುತ್ತೂರು ಪೆರ್ನೆ ಕೈತಲು ಮೈರ ಕಟ್ಟಿದ ವಾಸು ಪೂಜಾರಿ ಪಂಪನಾರಿನ ತೋಟಗೂ ಬೊಲ್ಲ ತಮಿಳ್ದಂಡು. ಕುಡ್ಲ ಬೆಂಗಳೂರು ರಾಷ್ಟ್ರೀಯ ರಾಜಮಾರ್ಗಗೂ ಒತ್ತ ಮೈರ ಕಟ್ಟಿದ ವಾಸು ಪೂಜಾರಿಯರ್ನ ಜಾಗೆ ಉಂಡು. ಈತನೊಟ್ಟ ತೋಟಗೂ ಬರ್ಸದ ಬೊಲ್ಲ ಪೊಗ್ಗುದುಜಿ ಅಂಡ ಈ ಸರ್ತಿ ರಾಷ್ಟ್ರೀಯ ರಾಜಮಾರ್ಗ ಪ್ರಾಧಿಕಾರದ ಜೇಂಕುಂದುಪ್ಪನ ಕಾಮಗಾರಿದವರ ಕೆಲವೊಂಜಿ ತಪ್ಪುಲಾದು ಬರ್ಸದ ಬೊಲ್ಲ ತೋಟಗೂ ಪೊಗ್ಗುದು ಭಾರಿ ಸಮಸ್ಯೆ ಉಂಡು ಮಲ್ತದಂಡು. ವಾಸು ಪೂಜಾರಿಯರ್ನ ಇಲ್ಲಡೆ ನಡತೊಂದು ಪೋಪುನ ಮಾರ್ಗಲ ಮುಚ್ಚಿದು ಪೋತುಂಡು. ಆ ಭಾಗ ಇಡೀ ಬರ್ಸೊಡ್ದು ನೀರು ದಿಂಜಿತುಂಡು. ಇಡೀ ತೋಟ ಸುದೆತಂಚಾತುಂಡು. ಒಂದಕ್ಕೆ ಮಾತ ಕಾರಣ ರಾಜಮಾರ್ಗ ಪ್ರಾಧಿಕಾರದ ಜವಾಬ್ದಾರಿದಾಂತಿನ ಕಾಮಗಾರಿಂದ ವಾಸು ಪೂಜಾರಿ ದೂರ್ದಿರು ಮಣ್ಣು ಪೊಯ್ಯೆ ದಿಂಜಿದು ಬಂದು ಬೂರ್ದುಂಡು. ಐನ ಬುಡುಪಾದ ಕೊರಪುನ ಕೆಲಸಲ ಮಲ್ತದು ಜೇರು ಅಂಚದಿ ನೀರು ಮಾರ್ಗೋಡೆ ಆದು ಎಂಕನ ತೋಟಕ್ಕೂ ಪೊಗ್ಗುದು ಒಂದು ಅರ ದೂರ್ದೇರು. ಒಂದು ತಿಂಗಳಾಯಿತು ಮಳೆ ಬಂದು ಇಷ್ಟವರೆಗೆ ತೋಟ ನಿಂತಿದೆ. ಆ ಕಡೆ ಈ ಹೋಗ್ಲಿಕ್ಕೆ ಅದು ಎಲ್ಲದರಿಗೆ ಬೇಜಾರಾಗಿದೆ, ಈ ಥರ ಆಗಿದೆ. ಜೀವನ ಬೇಕಂತಾರೆ ಈ ಸಲ ಕಷ್ಟ ಬಂದಿದೆ. ಅದಕ್ಕೆ ಇವರ ಹತ್ರ ಹೇಳಿದೆ ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಿ. ಹೌದು, ಇದು ಕೆರೆ ನಮ್ಮದೇ. ಹೌದು, ನಮ್ಮ ಬಾವಿ ಉಂಟು. ಓಕೆ, ಈಗ ಅದು ಕುಡಿಯಲಿಕ್ಕೆ ಪಂಚಾಯತ್ ನೀರಿನಲ್ಲಿ ಕುಡಿಯೋದು ನಾವು. ಕುಡಿಯೋಕ್ಕೆ ಬೇರೆ ಇಲ್ಲ, ಪಂಚಾಯತ್ ಮಾತ್ರ ಕುಡಿಯೋದು. ಇದು ನೀರು ಎಲ್ಲಿಂದ ಬರೋದು? ಇದು ಇಲ್ಲಿಂದ ಈ ಮೂರು ಒಂದು ಈ ಭಾಗ ಮತ್ತು ಒಂದು ನೋಡಿ ಅಲ್ಲಿಂದ 2 ಭಾಗ ಬರ್ತದೆ. ಮೇಲಿಂದ ಆ ಕಡೆ ಬರ್ತದೆ. ಒಟ್ಟು 4 ಭಾಗದಲ್ಲಿ ಬರ್ತದೆ. ಬಂದು ಅಲ್ಲಿ ನಿಲ್ಸಿದೆ ನೋಡಿ, ಹೂವಲ್ಲಿ ಕಾಣ್ತದಲ್ಲ ಬಾವಿ, ಆ ಕಡೆ ಹೋಗ್ತದೆ. ಅಲ್ಲಿ ಫುಲ್ಲು ಬಂದು ಬ್ಲಾಕ್ ಬಂದರೆ ಇಲ್ಲ ಮನೆಗೆಲ್ಲ ಒಳಗಡೆ ಬರ್ತೇವೆ. ಸ್ವಲ್ಪ ಬಂದರೆ ಒಂದು ಮಳೆ ಹೋದರೆ ಸ್ವಲ್ಪ ಸೇರಿ ಸ್ವಲ್ಪ ಓದ್ತಾ
ಇದು ಅದು ಸ್ವಲ್ಪ ಈ ರೋಡಿಂದ ಟ್ರಬಲ್ ಬಂದಿದೆ ಮತ್ತು ಆ ಕಡೆ ಈ ಕಡೆ ಮಳೆ ಇದೇ ಜಾಗದಲ್ಲಿ ಬರುವುದು, ಬೇರೆ ಕಡೆಗೆ ದಾರಿ ಇಲ್ಲ. ಮುಂಚೆ ಸಹ ಹಾಗೆ. ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆದ ವಿಶೇಷ ಕಾರ್ಯಕಾರಿಣಿ ಸಭೆ ಶನಿವಾರ ಕುಡ್ಲದ ಸಂಘನಿಕೇತನೋಡು ನಡೆತಂಡೆ. ಪಕ್ಷದ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಲ ಗುರುಕಾರ್ಮಿಡೆ, ಬಿಜೆಪಿದ ಹಿರಿಯ ನಾಯಕರು, ವಿಧಾನ ಪರಿಷತ್ ಸದಸ್ಯರು ರವಿಕುಮಾರ್ ಸಭೆಯನ್ನು ಉದ್ದೀಪನ ಮಲ್ತೇರು. ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲೆದ ವಿಶೇಷ ಕಾರ್ಯಕಾರಿಣಿ ಸಭೆ ಶನಿವಾರ ಕುಡ್ಲದ ಸಂಘನಿಕೇತನೋಡು ಅಟ್ಟಣೆ ಆದಿತ್ತಿದೆ. ಪಕ್ಷದ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಲ ಗುರುಕಾರ್ಮೆ ವಹಿಸಿದಿತ್ತೇರು. ಬಿಜೆಪಿ ಹಿರಿಯ ನಾಯಕಿ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ತುಡರ್ ಬೊಳಪ ಪೊತ್ತಾದು ಸಭೆಯನ್ನು ಉದ್ದೀಪನ ಮಲ್ತೇರು. ಈ ಪೊರ್ತುಡು ಭಾರತಾಂಬೆನ ಫೋಟೋಕ್ಕೂ ಪುರ್ಪ ಪಾಡಿಯರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರಾದ ವೇದವ್ಯಾಸ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ಭಾಗೀರಥಿ ಮುರುಳ್ಯ, ಹರೀಶ್ ಪೂಂಜಾ, ರಾಜೇಶ್ ನಾಯ್ಕ್, ಬದವಿ ಕಲ್ತನಕಣ ಕ್ಷೇತ್ರದ ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಧನಂಜಯ ಸರ್ಜಿ, ಉದಯ್ ಕುಮಾರ್, ಮೇಯರ್ ಸುಧೀರ್ ಶೆಟ್ಟಿ ಒತ್ತು ಮೇಯರ್ ಸುನೀತಾ ಪಾಲ್ದೊಂಡರು. ಪುತ್ತೂರು ಕಡಬ ತಾಲೂಕಿನ ಡೆಂಗ್ಯೂ ಸೀಕ್ ದಿನೋಡ್ ದಿನ ಹೆಚ್ಚೊಂದುಂಡು. ರಡ್ಡು ತಾಲೂಕುಡು 177 ಜನಕ್ಕೂ ಡೆಂಗ್ಯೂ ಇತ್ತದು. ಐಟಿ 75 ಜನಕ್ಕೂ ಜೂನ್ ತಿಂಗಳು ಸೀಕ್ ತೋಜಿದನೆಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಮಾಹಿತಿ ಕೊಡ್ತಾರೆ. ಪುತ್ತೂರು ಬುಕ್ಕ ಕಡಬ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಮಾಧ್ಯಮಗಳಿಗೆ ಮಾಹಿತಿ ಕೊರದು. ರಡ್ಡು ತಾಲೂಕುಡ್ಲ ಡೆಂಗ್ಯೂ ಸೀಕೆ ದಿನೋಡ್ ದಿನ ಹೆಚ್ಚೊಂದುಂಡು. ಜೂನು ತಿಂಗಳು 75 ಸೇರಿದು ಒಟ್ಟು 177 ಜನಕ್ಕೂ ಡೆಂಗ್ಯೂ ಸೀಕ್ ತೋಜಿದೆ. ಬುಡ್ದು ಬರ್ಸ ಬರ್ಪು ನಡೆದವರ ಡೆಂಗ್ಯೂ ಹೆಚ್ಚಾದ ತೋಜೊಂದುಂಡು. ಇತ್ತೆ ಪುತ್ತೂರು ಬುಕ್ಕ ಕಡಬ ತಾಲೂಕದ ಡೆಂಗ್ಯೂ ಸೀಕದಕ್ಲು ಕುಡ್ಡದ ಆಸ್ಪತ್ರೆಲೇಡು ಮರ್ದಿರುಲ್ಲೇರು. ಅಣ್ಣ ಆಧಾರ್ ಕಾರ್ಡ್ದ ಅಡ್ರೆಸ್ ಪ್ರಕಾರ ಮೆಕ್ಲು ಮಾತ ಪುತ್ತೂರು ಕಡಬ ತಾಲೂಕಿಗೂ ಸೇರ್ನಕ್ಲು. ಈ ತೊಡ್ತಿಗೆ ಕಡಬ ಪುತ್ತೂರು ತಾಲೂಕದ ಸಮುದಾಯ ಆರೋಗ್ಯ ಕೇಂದ್ರ ಬೊಕ್ಕ ಸರ್ಕಾರಿ ಆಸ್ಪತ್ರೆಗೆ ಪೋದು ತೂತುಡು. ಒಂದೆಡೆ ಹೆಚ್ಚಾದ ಬೆಂಗಳೂರು ಡೆಂಗ್ಯೂ ಪಾಸಿಟಿವ್ ಬತ್ತನಕ್ಲು ಮುಲ್ಪ ಸೇರ್ದಿருந்து ಅರ್ಪಂಡೇರು. ಪುತ್ತೂರು ತಾಲೂಕುಡು 7 ಜನಕ್ಕೂ ಡೆಂಗ್ಯೂ ಉಂಡು. ಬಾಕಿ ಮಾತ ಪರಡೋನ ಜ್ವರ. ಇತ್ತೆ ಜ್ವರಕ್ಕೆ ಸಂಬಂಧ ಮಾತೆರ್ನ ನೆತ್ತಿರದ ಮಾದರಿನ ಜಿಲ್ಲಾಸ್ಪತ್ರೆಗೆ ಕಡಪಡೊಂದುಂಡು. ಅವಳು ನಿಘಂಟೆ ಆಯಿ ಬೊಕ್ಕ ಡೆಂಗ್ಯೂ ಸಂಬಂಧ ಬೋಡೈನ ಮರ್ದನ್ನು ಕೊರ್ಪುಂಡು. ಇತ್ತೆ ಪುತ್ತೂರು ನಗರ ಪ್ರದೇಶದೆಡೆ ಬಾರಿ ಹೆಚ್ಚು ಜನಕ್ಕೂ ಡೆಂಗ್ಯೂ ಜ್ವರ ತೋಜೊಂದುಂಡು ಆರೋಗ್ಯ ಅಧಿಕಾರಿ ಡಾಕ್ಟರ್ ದೀಪಕ್ ರೈ ಪಂಡೇರು. ಆದಷ್ಟು ನಾವು ಇವಾಗ ಏನು ಮಾಡ್ತಾ ಇದೀವಿ ಅಂದರೆ ನಮ್ಮ 2 ತಾಲೂಕಿನಲ್ಲಿ ಸಾಧಾರಣ 251 ಆಶಾನವರು ಇದ್ದಾರೆ, 54 CHOs ಇದ್ದಾರೆ, ಅದೇ ರೀತಿ ನಮ್ಮ ANMs ಇದ್ದಾರೆ. ಇವರೆಲ್ಲ ತಂಡ ಮಾಡಿ, ನಮ್ಮ ಮೆಡಿಕಲ್ ಆಫೀಸರ್ಸ್ ಎಲ್ಲ ತಂಡ ಮಾಡಿ ಅವರು ಕಡ್ಡಾಯವಾಗಿ ಬುಧವಾರ ಮಧ್ಯಾಹ್ನ ಎಲ್ಲ ಮೆಡಿಕಲ್ ಆಫೀಸರ್ಸ್ ಫೀಲ್ಡ್ ವಿಸಿಟ್ ಮಾಡಬೇಕು ಅಂತ ನಮಗೆ ನಿರ್ದೇಶನ ಬಂದಿದೆ. ಅದೇ ರೀತಿ ದಿನಾಲೂ ಅವರು ನಮ್ಮ ಉಳಿದಂತೆ CHOs, PHCOs ಮತ್ತು ಆಶಾನವರು ಡೈಲಿ ಫೀಲ್ಡ್ ವಿಸಿಟ್ ಮಾಡ್ತಾ ಇದ್ದಾರೆ, ಲಾರ್ವಾ ಸರ್ವೆಗಳು ಮಾಡ್ತಾ ಇದ್ದಾರೆ. ಯಾಕಂದರೆ ಇದನ್ನು ತಡೆಗಟ್ಟೋದು ಒಂದೇ ರೀತಿಯಲ್ಲಿ ತಡೆಗಟ್ಬೋದು ಡೆಂಗುನ. ಅದನ್ನು ನಾವು ಈ ತಾಣಗಳನ್ನು, ಅದು ಉತ್ಪತ್ತಿ ಆಗುವಂಥ ತಾಣಗಳನ್ನು ನಾಶ ಮಾಡಿದರೆ ಮಾತ್ರ ನಾವು ಇದನ್ನು ಹೊರಗೆ ಬರ್ಬೋದು ಡೆಂಗುವಿಂದ. ಬಟ್ ಅದರ್ ರೀಸನ್ಸ್ ಅದು ಮತ್ತೆ ಬಂದು ಕೇಸಸ್ಸು ಹೆಚ್ಚಾಗಿ ಮತ್ತು ತೀವ್ರತೆ ಜಾಸ್ತಿ ಆಗೋದಂಥದ್ದನ್ನು ನಿಲ್ಲಿಸ್ಬೋದು. ಸೊ ಈ ಕೆಲಸವನ್ನು ನಮ್ಮ ಎಲ್ಲ ಹೆಲ್ತ್ ವರ್ಕರ್ಸು ಭಾಳಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಜನಸಾಮಾನ್ಯರಿಗೆ ನಾನು ಏನಂದರೆ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ಯಾಕಂದರೆ ನಿಮ್ಮ ಇದು ಖಂಡಿತವಾಗಲೂ ನಮಗೆ ಬರೋದಂಥದ್ದು ಈ ಏಡಿಸ್ ಈಜಿಪ್ಟೈ ಏನು ನುಸಿಗೆ ಇದೆ, ಇದರಿಂದ ಹರಡೋದಂಥದ್ದು. ದೀಸ್ ಆರ್ ಡೇ ಟೈಮ್ ಬೈಟರ್ಸ್, ಅಂದರೆ ದಿನದಲ್ಲಿ ಕಚ್ಚುವಂಥ ಸೊಳ್ಳೆಗಳು. ಸೊ ನಮ್ಮ ಮನೆ ಸುತ್ತ ಎಲ್ಲೂ ನೀರು ಶೇಖರಣೆ ಆಗದಾಗೆ ನೋಡ್ಕೊಳ್ಬೇಕು. ನೀರು ಶೇಖರಣೆ ಆಗದಾಗೆ ಮತ್ತು ಅದನ್ನು ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಸೊ ಕ್ಲೀನಿನೆಸ್ ಈಸ್ ಮೇನ್. ಅಂದರೆ ಸ್ವಚ್ಛತೆಯಿಂದ ನಾವು ಖಂಡಿತವಾಗಲೂ ಈ ಡೆಂಗುವನ್ನು ನಾವು ತಡೆಗಟ್ಟಬಹುದು ಅಂತ ನಾನು ಭಾವಿಸ್ತೀನಿ. ಧರ್ಮದೈವ ಪ್ರೊಡಕ್ಷನ್ ಗುರುತು ಮೋರಡು ನಿತಿನ್ ರೈ ಕುಕ್ಕೋಳಿ ನುಡಿಯಲ್ ನಿರ್ದೇಶನಡು ಬಿಳಿಯ ರಾಕೇಶ್ ಭೋಜರಾಜ್ ಶೆಟ್ಟಿ ತಯಾರು ಮಲ್ತಿನ ಧರ್ಮದೈವ ತುಳು ಸಿನಿಮಾ ಕೂಡ್ಲದ ಭಾರತ್ ಸಿನಿಮಾಸ್ಡ್ ಶುಕ್ರವಾರ ಪ್ರದರ್ಶನ ಶುರು ಮಾಡ್ತದ. ಧರ್ಮದೈವ ತುಳು ಸಿನಿಮಾ ಶುಕ್ರವಾರ ಕೂಡ್ಲ ಲಾಲ್ಬಾಗ್ದ ಭಾರತ್ ಸಿನಿಮಾ ಟಾಕೀಸ್ಡ್ ಪ್ರದರ್ಶನ ಶುರು ಮಾಡ್ತಂಡು. ಧರ್ಮದೈವ ಪ್ರೊಡಕ್ಷನ್ ಗುರುತು ಮೋರಡು ನಿತಿನ್ ರೈ ಕುಕ್ಕೋಳಿ ನುಡಿಯಲ್ ನಿರ್ದೇಶನಡು ಬಿಳಿಯ ರಾಕೇಶ್ ಭೋಜರಾಜ್ ಶೆಟ್ಟಿ ತಯಾರು ಮಲ್ತಿನ ಧರ್ಮದೈವ ಸಿನಿಮಾದ ಪ್ರದರ್ಶನ ಕಾರ್ಯಕ್ರಮ ಉದಿಪನೋಡು ಬೇತೆ ಬೇತೆ ವಲಯದ ನಾಯಕರು ಪಾಲ್ಗೊಂಡಿರು. ತುಳು ಸಿನಿಮಾ ನಿರ್ದೇಶಕರು ವಿಜಯಕುಮಾರ್ ಕೋಡಿಯಲ್ ಬೈಲ್ ಪಾತಿರ್ದು ದೇಶಪಿದೆ ದೇಶಲೆಡೆ ಧರ್ಮದೈವದ ಪ್ರೀಮಿಯರ್ ಪ್ರದರ್ಶನ ಆತಂಡು ತೂಯಿನಕ್ಲು ಮಾತ ಭಾರಿ ಪುಗಾರ್ದೇರೆಂದು ಪಂಡಿರು. ಬೊಂಬೈದ ಹೇರಂಬ ಇಂಡಸ್ಟ್ರೀಸ್ದ ಯಜಮಾನಿಯರು ಕೂಳೂರು ಕನ್ಯಾನ ಸದಾಶಿವ ಶೆಟ್ಟಿ ಪಾತಿರ್ದು ತುಳುನಾಡ ಕಾಣಿಕದ ಶಕ್ತಿರಿನ ಬಗೆಟ್ ಧರ್ಮದೈವ ಸಿನಿಮಾ ಮಲ್ತದೇರು. ಸಿನಿಮಾ ಗೆಂದೋಡು ನಾಂಡ ಸಿನಿಮಾ ತೂಪುನಕ್ಲಿನ ಬೆರಿಸಾಯ ಬೋಡು ಪಂಡಿರು.
ತುಳು ಸಿನಿಮಾ ನಾಟಕ ಕಲಾವಿದರು ನಿರ್ದೇಶಕರು ಡಾಕ್ಟರ್ ದೇವದಾಸ್ ಕಾಪಿಕಾಡ್, ಕೆಪಿಸಿಸಿ ಪ್ರಧಾನ ಕಾರ್ಯಂತರ ಮಿಥುನ್ ರೈ, ಭಾಗವತಿರು ಸತೀಶ್ ಶೆಟ್ಟಿ ಪಟ್ಲ ಪಾತಿರ್ದು ಎಡ್ಡೆಪ್ಪು ಬಯಕೆರು. ಉದ್ಯಮಿ ಕೆಕೆ ಶೆಟ್ಟಿ, ತುಳು ಸಿನಿಮಾ ತಯಾರು ಮಲ್ಪನ ಕ್ರೀಡಾ ಸಂಘದ ಗುರ್ಕಾರ್ಯರು ಆರ್ ಧನ್ರಾಜ್, ಸಿನಿಮಾ ತಯಾರು ಮಲ್ಪನಾರ ಪ್ರಕಾಶ್ ಪಾಂಡೇಶ್ವರ, ಯಕ್ಷಗಾನ ವಿದ್ವಾಂಸರು ಭಾಸ್ಕರ್ ರೈ ಕುಕ್ಕೊಳ್ಳಿ, ಸಿನಿಮಾ ನಟಿ ಭೋಜರಾಜ್ ವಾಮಂಜೂರು, ರಮೇಶ್ ರೈ ಕುಕ್ಕೊಳ್ಳಿ, ತುಳು ಸಾಹಿತ್ಯ ಅಕಾಡೆಮಿದ ದುಂಬುದ ಗುರ್ಕಾರ್ಯರು ದಯಾನಂದ ಕತ್ತಲ್ಸರ್, ಸ್ವರಾಜ್ ಶೆಟ್ಟಿ, ಚೇತನ್ ರೈ ಮಾಣಿ, ಮಲ್ಲಿಕಾ ಪಕಳ, ಇಸ್ಮಾಯಿಲ್ ಮುಡುಶೆಡ್ಡೆ, ಪ್ರದೀಪ್ ಆಳ್ವ ಕದ್ರ, ಸುಹಾನ್ ಆಳ್ವ, ರೂಪವರ್ಕಾಡಿ, ಚಂದ್ರಹಾಸ ಆಳ್ವ, ಹೇಮಂತ್ ಸುವರ್ಣ ಈ ಪೊರ್ತುಡಿತೀರು. ಲಿಖಿತ್ ರೈ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಈ ಸಿನಿಮಾದ ಒಂದು ಹೈಲೈಟ್ ಟೈಟಲ್ ಸಾಂಗ್ ಕೆ ಬೇಜಾವರು ಬರತ್ತಿನ ಸಾಂಗ್ ಸಕ್ಷಣ ಬಂತಾರೆ ಬರೀ ಅದ್ಭುತವಾದ ಬೈತದೆ. ಇಂಚಿಗೆ ಹೋಗಿ ನಾನು ಬ್ಯಾರಿನ್ ಪೋನಾಗ ಇದು ಬೀಟ್ಸ್ಬಿಟ್ಟು ಕೇನಿಲ್ಲ ಬಂತು ಭಾರಿ ಶೋಕದಿಂದ ಅದ್ಭುತమైన ನೃತ್ಯ ಈ ಸಿನಿಮಾಗೆ ಬರ್ತದೆ. ಸಿನಿಮಾನೇ ಅದ್ಭುತ ಬರೀ ಎಡ್ಡೆ ಮುಡಿದು ಬೈತಾರೆ. ದೈವದ ಸಿನಿಮಾ ಮಾಡಿ ನೀವು ಚುಕ್ಕೋಡಿಲ್ಲ ಅವನು ದೈವದ ಗೊತ್ತುಂಡಿಕ್ಲಿ ಮಾತಾಡಿಲ್ಲ ದೈವದ ವಿಷಯ ತಿಳ್ಕಾಂಡ ಮೂಲ ಅಪಚಾರ ಆವಂದಿಲ್ಲ ಒಂದು ದೈವದ ಒಂದು ಕಾರ್ಮಿಕರು ಪೊಟ್ಲುಡು ನಿತಿನ್ ಕುತ್ಕೊಳ್ಳಿ ನಿರ್ದೇಶನ ಮಾಡಿದೆ. ಧರ್ಮದೈವ ವಿದೇಶದ ಇತ್ತೇನೆ ಪ್ರಯೋಗದ ಮಾಡಿ ಪೂರೇಟ್ಲಾಂಡ್ ರಸ್ತೆಯಿಂದ ಫೋನ್ ಬರ್ತದೆ ಎಡ್ಡೆ ರೀತಿಯ ಮೂಡಿದು ಬೈದು ತುಳುನಾಡಿನ ಸಂಸ್ಕೃತಿ ಬಾರಿ ಶೋ ಕೊಡ್ತಾರೆ. ಸಿನಿಮಾ ಯಶಸ್ವಿ ಅವರು ಕಲಾವಿದರಿಗೆ ತಂತ್ರಜ್ಞರಿಗೆ ಮಾತ್ರ ರಾಜ್ಯಡು ಡೆಂಗ್ಯೂ ಸೋಂಕು ಹೆಚ್ಚೊಂದಿದ್ದು ಸರ್ಕಾರ ಒಂದಿನ ಗಂಭೀರವದ್ದೆತೊನ್ನಂಚ ತೋಜುಜಿಯಿಂದ ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಧನಂಜಯ ಸರ್ಜಿ ಕುಡ್ಲಡು ಸುದ್ದಿಕೂಟುಡು ದೂರ್ದೇರು. ರಾಜ್ಯದ ವಿಧಾನ ಪರಿಷತ್ ಸದಸ್ಯರು ಡಾಕ್ಟರ್ ಧನಂಜಯ ಸರ್ಜಿ ಶನಿವಾರ ಕುಡ್ಲಡು ಸುದ್ದಿಕೂಟುಡು ಪಾತಿರ್ದು ರಾಜ್ಯಡು ಡೆಂಗ್ಯೂ ಸೋಂಕು ಹೆಚ್ಚೊಂದಿದ್ದು ಸರ್ಕಾರ ಒಂದಿನ ಗಂಭೀರವಾದ ಲೆಕ್ಕ ಹೋಗುದಿತ್ತೊನ್ನಂಚ ತೋಜುಜಿ ಮಂತ್ರಿಯರು ಮಾತ್ರ ನಿದ್ರೆಡುಳ್ಳೇರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ನಿದ್ರಾಮಯ್ಯ ಆತಿರೆಂದು ದೂರಿಯರು. ಡೆಂಗ್ಯೂ ಪರಡನ ಉಮಿಲ್ನ ಪತ್ತಡಿದಿಯರೆ ತುರ್ತು ಕ್ರಮದೆತ್ತನೋಡು ಡೆಂಗ್ಯೂ ಸೀಕದಕ್ಲೆಗೆ ಆಸ್ಪತ್ರೆ ವೈಯಕ್ತಿಕ ರಕ್ಷಣೆ ಕೊರಡು ಒಮ್ಮೆಲೆ ಪರದೆ ಇಂಚಿತ್ರೇನು ಪುರಕೊರಡು ಶಿವಮೊಗ್ಗ ಜಿಲ್ಲೆದ ಮಾತಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದೇನು ಕೊಡ್ದಿತ್ತು ಅವೇ ರೀತಿ ರಾಜ್ಯದ ಮಾತಾ ಆಸ್ಪತ್ರೆಯಲ್ಲಿ ಒಂದೇನು ಕೊರಪುನಂಚ ಆವಡು ಒಮ್ಮೆಲ್ನ ಪತ್ತಡಿದಿಯರೆ ಡೆಂಗ್ಯೂ ಪಾಸಿಟಿವ್ ಬತ್ತನ ಕಡೆಟ್ ಮೆಲಥೈನ್ ತಲಿಪೋಡು 60 ಮಲ್ಪೇರು. ಡೆಂಗ್ಯೂ ಸೀಕದಕ್ಲಿನ ಬಗೆಟ್ ಅಂಕಿ ಅಂಶಲು ಸರಿಯಾದಿಜ್ಜಿ ಮಾತಾ ಸರ್ಕಾರಿ ಬೊಕ್ಕ ಖಾಸಗಿ ಆಸ್ಪತ್ರೆಯಲ್ಲಿ ಸೀಕದಕ್ಲು ದಿಂಜಿದು ಪೋತೇರು. ಸರ್ಕಾರಗೂ ಸರಿಯಾದ ಅಂಕಿ ಅಂಶಲು ಪೋಪುನಂಚ ಖಾಸಗಿ ಆಸ್ಪತ್ರೆಗಳಿಗೆ ನಿರ್ದೇಶನ ಕೊರಡು ಡಾಕ್ಟರ್ ಧನಂಜಯ ಸರ್ಜಿ ಪಂಡೇರು. ಒಂದು 8 ಮೆಡಿಕಲ್ ಕಾಲೇಜ್ ಮಂಗಳೂರು ನಗರದಲ್ಲಿದೆ. ಒಂದೊಂದು ಮೆಡಿಕಲ್ ಕಾಲೇಜಲ್ಲಿ 1000 ಬೆಡ್ ಇತ್ತು ಅಂದರೆ ಕನಿಷ್ಠ ಪಕ್ಷ 50 ಡೆಂಗು ಕೇಸಸ್ ಇರ್ತದೆ. ಅಲ್ಲಿಗೆ 400 ಕೇಸಸ್ಸು ಪ್ಲಸ್ 2 ಇನ್ನೂ 100 ಅಂದರೆ 500 ಕೇಸಸ್ಸು ಇವತ್ತು ಹೋದರೂ ಕೂಡ ನಿಮಗೆ ಎಲ್ಲ ಆಸ್ಪತ್ರೆಗಳಲ್ಲಿ ಡೆಂಗು ಕೇಸಸ್ ಸಿಗ್ತದೆ. ಇವತ್ತು ರಾಜ್ಯದಲ್ಲಿ ಎಲ್ಲ ಆಸ್ಪತ್ರೆಯ ಐಸಿಯುಗಳು ಡೆಂಗು ಕೇಸಸ್ಸಿಂದ ಭರ್ತಿಯಾಗಿದೆ. ಯಾವ ಆಸ್ಪತ್ರೆಯಲ್ಲೂ ಬೆಡ್ ಸಿಗದಂಥ ಪರಿಸ್ಥಿತಿ ಇವತ್ತಿದೆ. ಇಷ್ಟು ಕೇಸಸ್ ಇದ್ದರೂ ಕೂಡ ಬರೀ 6300 ಕೇಸಸ್ ಇದೆ ಅಂತೇಳಿ ಉಲ್ಲೇಖ ಆಗಿದೆ. ಒಂದು 500 ಜನ ನಮ್ಮ ಮಂಗಳೂರಲ್ಲಿ ನಗರದಲ್ಲಿ 500 ಡೆಂಗು ಕೇಸಸ್ ಒಂದು ದಿನಕ್ಕೆ ಇದೆ ಅಂತಂದರೆ 9 ಡೆಂಗು ಕೇಸಸ್ ಅಡ್ಮಿಟ್ ಆಗಿತ್ತು ಅಂದರೆ 10 ಜನ ಹೊರಗಡೆ ಡೆಂಗು ಪಾಸಿಟಿವ್ ಪೇಷಂಟ್ಸ್ ಇರ್ತಾರೆ ಅಂತ ಅರ್ಥ. 1:10 ತಗೊಂಡ್ರೆ ಒಬ್ಬ ಮನುಷ್ಯ ಡೆಂಗು ಪಾಸಿಟಿವ್ ಪೇಷಂಟ್ಸಿಗೆ ಒಂದು ಸೊಳ್ಳೆ ಕಚ್ಚಿದ್ರೆ ಆ ಸೊಳ್ಳೆಗೆ ಇನ್ಫೆಕ್ಷನ್ ಆಗ್ತದೆ. ಒಂದು ಸೊಳ್ಳೆ 300 ಮೊಟ್ಟೆ ಇಡ್ತದೆ. ಅದು ಮತ್ತೆ ಬೇರೆಯವರಿಗೆ ಕಚ್ಚಿದವರಿಗೆಲ್ಲ ಡೆಂಗು ಬರ್ತದೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನು ನಿಲುವನ್ನು ತಗೊಂಡಿದ್ದಾರೆ. ಹಾಗಾಗಿ ಈ ನಿದ್ರೆಯಿಂದ ಹೊರಬರಬೇಕಾದಂಥ ಪರಿಸ್ಥಿತಿ ಬಂದಿದೆ. ಡೆಂಗು ರೌದ್ರಾವತಾರ ತಾಳಿದೆ. 2013-14ರಲ್ಲಿ ಡೆಂಗುವಲ್ಲಿ ರಕ್ತಸ್ರಾವದಿಂದ ಜೀವ ಕಳ್ಕೊತಾ ಇದ್ರು. 18-19ರಲ್ಲಿ ಹಾರ್ಟಿಗೆ ತೊಂದರೆ ಆಗಿ ಮಕ್ಕಳಲ್ಲಿ ಎಸ್ಪೆಷಲಿ ಡೆಂಗುಲಿ ಜೀವ ಕಳ್ಕೊತಾ ಇದ್ರು. ಬ್ರೈನಿಗೆ ಇನ್ಫೆಕ್ಷನ್ ಆಗ್ತಾ ಇದೆ, ಲಿವರ್ಗೆ ಇನ್ಫೆಕ್ಷನ್ ಆಗ್ತಾ ಇದೆ. ಎಲ್ಲ ಐಸಿಯುಗಳು ಭರ್ತಿಯಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ತು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗ್ತದೆ. ಕುಡ್ಲ ಶಕ್ತಿನಗರದ ಶಕ್ತಿ ಶಿಕ್ಷಣ ಸಮೂಹ ಸಂಸ್ಥೆದ ಪ್ರೀ ಸ್ಕೂಲ್ ಶಾಲೆದ ಪೊಡಿ ಜೋಕ್ಲು ಶುಕ್ರವಾರ ವನಮಹೋತ್ಸವ ಆಚರಣೆ ಮಾಡ್ತಾರೆ. ಶಕ್ತಿ ಶಿಕ್ಷಣ ಸಮೂಹ ಸಂಸ್ಥೆದ ಪ್ರೀ ಸ್ಕೂಲ್ ಶಾಲೆ ಕುಡ್ಲ ಶಕ್ತಿನಗರದ ಮುಲ್ಪ ಶುಕ್ರವಾರ ಶಾಲೆದ ಪುಡಿ ಜೋಕ್ಲು ವನ ಮಹೋತ್ಸವ ಆಚರಣೆ ಮಾಡ್ತಾರೆ. ಶಾಲೆದ ತಾಪಕ ಗುರ್ಕಾರ್ಯರು ಬುಕ್ಕ ಆಡಳಿತಾಧಿಕಾರಿ ಆದುಪುನ ಕೆಸಿ ನಾಯ್ಕ ಬುಕ್ಕ ಸಲಹೆಗಾರರು ಕೆ ರಮೇಶ್ ಕುಮಾರ್ ಜೋಕ್ಲಿನ ಇಲ್ಲಲ್ದಕ್ಲೆಗ್ ಬೇತೆ ಬೇತೆ ಬಗೆತ ದೈಕ್ಲಿನ ಪಟ್ಟದು ನಡೆದು ಸಾಂಖ್ಯರ ಸಲಹೆ ಕುರಿಯರು. ಒಂದೇ ಪೊರ್ತುಡು ಜೋಕ್ಲು ಕೈಟ್ ಘೋಷಣೆ ಬರೆಯಿನ ಪೋಸ್ಟರ್ಲೆನ ಪತ್ತೊಂದು ಕಾಡು ಬುಲೆಪಾಲೆ ನಾಡು ಒರಿಪಾಲೆಂದು ಪ್ರಕೃತಿ ಮಹತ್ವ ಬಗೆಟ್ ಪ್ರೀತಿ ಮೂಡಾಯರು. ಪ್ರೀ ಸ್ಕೂಲ್ ಟೀಚರ್ಲು ಕಾರ್ಯಕ್ರಮ ಇತ್ತದು ಪೊಡಿ ಪೊಡಿ ಜೋಕ್ಲೆಡ ಪರಿಸರ ಮೋಕೆ ಬಗೆಟ್ ತಿಳುವಳಿಕೆ ಮೂಡಾಯರು.
Each one plant one. Each one plant one. Each one plant one. ಯೂಟ್ಯೂಬುಡು 10 ಮಿಲಿಯೋಡ್ ದೆಚ್ಚ ಜನತುಯಿನ ಡಿ ಆಡ್ಯಾನೆ ರಂಗ ಪನ್ಪನ ದಾಸಿರ್ನ ಪದ ಪುಗಾರ್ತಿದ ಶಾಲ್ಮಲಿ ಶ್ರೀನಿವಾಸ್ ಒಡಿಪು ಕೃಷ್ಣ ಮಠದ ಚಂದ್ರಶಾಲೆಡ್ ರಾತ್ರಿ ಅಷ್ಟವಧಾನ ಸೇವಿಡ್ ಸಂಗೀತ ಕುರ್ದು ಭಕ್ತರ್ನ ಗುಮನ ಒಯ್ತಿದ್ದಾಳೆ. ಡಿ ಆಡ್ಯಾನೆ ರಂಗ ಪನ್ಪನ ದಾಸಿರ್ನ ಪದಕ್ಕೆಂದು ಪರ್ ಯೂಟ್ಯೂಬುಡು 10 ಮಿಲಿಯೋಡ್ ದೆಚ್ಚ ಜನತುಯಿನ ಪದ ಭಾರಿ ಜನ ಮೆಚ್ಚುಗೆ ಪಡೆದಿತ್ತಂಡು. ಈ ಪದ ಪಣ್ಣ ಶಾಲ್ಮಲಿ ಶ್ರೀನಿವಾಸ್ ಪ್ರಧಾನಿ ನರೇಂದ್ರ ಮೋದಿ ಎರಡ್ಲ ಪುಗಾರ್ತೆಗೆ ಸಂದಿತ್ತಾಳೆ. ಇತ್ತೆ ಈ ಪೊಡಿ ಕಲಾವಿದೆ ಶಾಲ್ಮಲಿ ಶ್ರೀನಿವಾಸ್ ಕೃಷ್ಣ ಮಠದ ಚಂದ್ರಶಾಲೆಡ್ ಪರ್ಯಾಯ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ರೀತಿದ ರಾತ್ರಿದ ಅಷ್ಟವಧಾನ ಸೇವಿಡ್ ಸಂಗೀತ ಕುರ್ದು ಭಕ್ತರ್ನ ಮನಸ್ಸೋಯ್ತಿದ್ದಾಳೆ. ಶಾಲ್ಮಲಿ ಈ ಪದನು ಕೃಷ್ಣಗ್ ಸಮರ್ಪಣೆ ಮಲ್ತು ನಡೆದ ಬೊಕ್ಕ ಶ್ರೀಪಾದರಿಡ್ದು ಅನುಗ್ರಹ ಮಂತ್ರಾಕ್ಷತೆ ತೊಂಡಿರು. ಕೃಷ್ಣ ಬಂದಂತೆ ನಿನ್ನ ನಾಮವು ಎನ್ನ ನಾಲಿಗೆಯಲ್ಲಿ ನಿಂದು ಸಲಹಲಿ ಶ್ರೀ ಪುರಂದರ ವಿಠಲ ವಿಠಲ ಶ್ರೀ ಪುರಂದರ ವಿಠಲ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣೆಯ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣೆಯ ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿ ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿ ಪಾಡಿ ಪೊಗಳುವೆನು ಪರಮ ಪುರುಷ ಹರಿ ಪಾಡಿ ಪೊಗಳುವೆನು ಪರಮ ಪುರುಷ ಹರಿ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣೆಯ ನಿನ್ನ ನೋಡುವೆ ಮನದಣೆಯ ನೋಡಿ ಮುದ್ದಾಡಿ ಮಾತಾಡಿ ಸಂತೋಷದಿ ಪಾಡಿ ಪೊಗಳುವೆನು ಪರಮ ಪುರುಷ ಹರಿ ಓಡಿ ಬಾರಯ್ಯ ವೈಕುಂಠಪತಿ ನಿನ್ನ ನೋಡುವೆ ಮನದಣೆಯ ನೋಡುವೆ ಮನದಣೆಯ ನೋಡುವೆ ಮನದಣೆಯ. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನಡು ಕೊಡಿಮರ ಪ್ರತಿಷ್ಠೆದ ಕಾರ್ಯಕ್ರಮ ದೃಢ ಸಂಪ್ರೋಕ್ಷಣ ಕಲಶ ಬೊಕ್ಕ ಬಡಕಾಯಿ ಪಿದೈ ಅಂಗಣದ ಪೊಸ ಮೇಲು ಮಾಡು ಸಮರ್ಪಣೆ ಜುಲೈ 8 ಒರಂಬ ಬೊಕ್ಕ 10 ನಡಪುಂಡು. ಒರಂಬೆಕ ಅಂಗಾರೆ ಬಯ್ಯ 6 ಗಂಟೆಗೆ ಪೊಸ ಮೇಲು ಮಾಡು ಸಮರ್ಪಣೆ 10 ಕಾಂಡೆ 7:50 ಕೊಡಿ ಪ್ರತಿಷ್ಠೆ ಕಲಶಾಭಿಷೇಕ ದೇವರಿಗೆ 49 ಕಲಶ ಮಧ್ಯಾಹ್ನ ಮಾಪೂಜೆ ಧಾರ್ಮಿಕ ಸಭೆ ಪೊರ್ತು ಕಂತನಗ ಭೂತಬಲಿ ಉಚ್ಚಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಟ್ಟಣೆ ಆತನಂದು ಲೆಪ್ಪೋಲೆಡು ತೆರಿಪಾದೇರು. ಇಡಗಿನಿತ್ತ ನಮ್ಮ ಕುಡ್ಲಾತುಳು ವಾರ್ತೆಲು ಮುಗಿಂಡು ಸೊಲ್ಮೇಲು.